ಕೇರಳದ ಕೊಲ್ಲಂ ಚತ್ತನೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿಯ ಒಂದು ಭಾಗ ಬಿರುಕು ಬಿಟ್ಟು ದೊಡ್ಡ ಗುಂಡಿ ಉಂಟಾಗಿ ವಾಹನಗಳು ಸಿಲುಕಿಕೊಂಡ ಘಟನೆ ನಡೆದಿದೆ. ಚತ್ತನೂರು ಬಳಿಯ ಮೈಲಕ್ಕಾಡ್ನಲ್ಲಿ ಹೆದ್ದಾರಿಯ ಸರ್ವಿಸ್ ರಸ್ತೆ ಬಿರುಕು ಬಿಟ್ಟಿದೆ. ಮೈಲಕ್ಕಾಡ್ ಸೇತುವೆಯ ಬಳಿಯ ಸಂಪರ್ಕ ರಸ್ತೆಯಲ್ಲಿ ದೊಡ್ಡ ಗುಂಡಿ ಉಂಟಾಗಿತ್ತು. 30 ಮೀಟರ್ಗಳಷ್ಟು ರಸ್ತೆ ಕುಸಿದಿದೆ. ಸುಮಾರು 30 ಮಕ್ಕಳನ್ನ ಹೊತ್ತ ಶಾಲಾ ಬಸ್ ಹಾದು ಹೋಗುತ್ತಿದ್ದಾಗ ಈ ಅಪಘಾತ ಸಂಭವಿಸಿದೆ. ಘಟನೆಯಲ್ಲಿ ಶಾಲಾ ಬಸ್ ಸೇರಿದಂತೆ ಕೆಲವು ವಾಹನಗಳು ಸಿಲುಕಿಕೊಂಡಿವೆ. ಮಕ್ಕಳು ಮತ್ತು ಇತರ ವಾಹನಗಳಲ್ಲಿದ್ದವರನ್ನ ಅಪಾಯದಿಂದ ರಕ್ಷಿಸಲಾಗಿದೆ.